ಆಭರಣ ಶೋರೂಮ್ಗೆ ಬಂದ ದಂಪತಿ 6 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಆಭರಣವನ್ನ ಕಳ್ಳತನ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಬುರ್ಧಾಮ್ನಲ್ಲಿ ನಡೆದಿದ್ದು ಇದೀಗ ಸಿಸಿಟಿವಿ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದಂಪತಿ ಆಭರಣ ಅಂಗಡಿ ಒಳಗೆ ಬಂದಿದ್ದು ಒಂದೊಂದೇ ಹಾರವನ್ನ ತೋರಿಸುವಂತೆ ಸಿಬ್ಬಂದಿ ಬಳಿ ಕೇಳಿದ್ದಾರೆ. ಅವರು ತೋರಿಸುತ್ತಿರುವಂತಹ ಸಮಯದಲ್ಲಿ ಮಹಿಳೆಯು ತನ್ನ ತೊಡೆಯ ಮೇಲೆ ಆಭರಣಗಳನ್ನು ಇಟ್ಟುಕೊಂಡಿರುವುದನ್ನು ಸಿಸಿಟಿವಿ ದೃಶ್ಯಾವಳಿಗಳು ತೋರಿಸುತ್ತವೆ. ಅಂಗಡಿಯ ಮಾಲೀಕ ಗೌರವ್ ಪಂಡಿತ್ ಎಂದು ಗುರುತಿಸಲಾಗಿದ್ದು, ಇವರು ರಾತ್ರಿ ಆಭರಣಗಳ ಪಟ್ಟಿಯನ್ನ ಪರಿಶೀಲಿಸುತ್ತಿರುವಾಗ 6 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಆಭರಣ ಕಾಣೆಯಾಗಿರುವುದನ್ನು ಗಮನಿಸಿದ್ದಾರೆ. ಇದಾದ ಬಳಿಕ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸಿದಾಗ ದಂಪತಿಗಳೇ ಚಿನ್ನವನ್ನ ಕದ್ದಿರುವುದನ್ನು ಖಚಿತಪಡಿಸಿ ಇವರ ಮೇಲೆ ಪೊಲೀಸರಲ್ಲಿ ದೂರು ದಾಖಲಿಸಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿದ ಪೊಲೀಸರು ದಂಪತಿ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ.